ಹಾಂ, ನಂದೇ ರೂಮ್ ಇದು. ಇದು ಮನೆ ಕಟ್ಟುವಾಗ ನಾನು ಇದೇ ಥರ ಬೇಕು ಅಂದರೆ ಇಂಟೀರಿಯರ್ ಎಲ್ಲ ಲೈಟಿಂಗ್ಸ್ ಎಲ್ಲ ಹೀಗೆ ಬೇಕು ಅಂತ ಹೇಳಿ ಮಾಡಿಸಿರೋದು. ಅದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಐಟಮ್ಸ್, ಜಾಗ್ರತೆ. ಏನು ತುಂಬ ಬೆವರ್ತಾ ಇದೆಯಾ? ಸೆಕೆ ಆಗ್ತಾ ಉಂಟಾ? ಎ ಸಿ ಹಾಕಿದ್ದೀನಿ ಆಯಿತಾ? ಹಾಂ, ನಿಮ್ಮ ಮನೇಲಿ ಎ ಸಿ ಎಲ್ಲ ಇಲ್ಲ ಅಲ್ಲ? ಫ್ಯಾನ್ ಅಲ್ವಾ? ಹೇಗಿರ್ತೀರಾ ಎ ಸಿ ಇರುತ್ತೆ, ನನಗಂತೂ ಒಂದು ಸೆಕೆಂಡು ಇರೋಕ್ಕಾಗಲ್ಲ. ಇಲ್ಲಿ ಎ ಸಿ ಹಾಕಿದ್ದೀನಿ, ಎಂಜಾಯ್. ನೀನು ಆಟೋದಲ್ಲಿ ಬಂದಿಯಲ್ವಾ? ಫಸ್ಟಲ್ಲಿ ಸ್ಯಾನಿಟೈಸರ್ ಇದೆ, ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೋ ಆಯಿತಾ? ಯಾಕಂದರೆ ಎಷ್ಟು ಬ್ಯಾಕ್ಟೀರಿಯಾ ನಿನ್ನ ಜೊತೆ ಬಂದಿದೆಯೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಬರುವಾಗ ರೆಂಟ್ ಕಾರ್ ಆದರೂ ಮಾಡ್ಕೊಂಡು ಬಾ ಆಯಿತಾ? ನೀನು ನೋಡಿದ್ಯಲ್ವಾ ಅಲ್ಲಿ ವಾಚ್ಮ್ಯಾನ್ ಅಂಕಲ್ನ, ನನ್ನ ಫ್ರೆಂಡು ಒಳಗೆ ಬಿಡಿ ಅಂದಾಗ ಅವ್ರು ಹೇಗೆ ಎಕ್ಸ್ಪ್ರೆಷನ್ ಮಾಡಿದ್ರು, ಫೇಸ್ ಎಕ್ಸ್ಪ್ರೆಷನ್ ನೋಡಿದ್ಯಲ್ವಾ? ಯಾಕಂದರೆ ಇವನ್ ಅವ್ರ ಹತ್ರ ಕೂಡ ಓನ್ ಕಾರ್ ಇದೆ. ಸೊ ಈಗ ನನ್ನ ಫ್ರೆಂಡ್ ಅಂದಮೇಲೆ ನನ್ನ ಇಮೇಜ್ ಡೌನ್ ಆಗುತ್ತೆ. ಪ್ಲೀಸ್ ನೆಕ್ಸ್ಟ್ ಟೈಮ್ ಬರುವಾಗ ಆಟೋದಲ್ಲಿ ಬರಬೇಡ ಆಯಿತಾ? ಅಟ್ಲೀಸ್ಟ್ ರೆಂಟ್ ಕಾರಲ್ಲಾದರೂ ಬಾ. ಫೋನ್ ಆದರೂ ಮಾಡಬೇಕಿತ್ತಾನೆ ಬರೋದಾದರೆ. ಮಾಡಿದ್ಯಾ? ಓಕೆ, ನಾನು ಇನ್ನೊಂದು ನಂಬರ್ಗೆ ಅಂದರೆ ಅದು ನಂದು ಬೇರೆ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಅದೇ ನಂಬರ್ ನಾನು ಕೊಟ್ಟಿರೋದು. ಹಾಂ ಕಣೆ, ದಿನಕ್ಕೊಂದು 1000 ಕಾಲ್ ಬರುತ್ತೆ. ಡೊನೇಷನ್, ಚಾರಿಟಿ, ಆ ಹೆಲ್ಪ್, ಈ ಹೆಲ್ಪ್ ಅಂತ. ಯಾರಿಗಂತ ಹೆಲ್ಪ್ ಮಾಡೋದು? ಹಾಂ, ದೇವರು ನಮಗೆ ಬೇಕಾದಷ್ಟು ಕೊಟ್ಟಿದ್ದಾರೆ, ಹಾಗಂತ ಎಲ್ರಿಗೂ ಹೆಲ್ಪ್ ಮಾಡ್ತಾ ಹೋದರೆ ನೆಕ್ಸ್ಟ್ ನಾವೇ ಬೇಡೋ ಪರಿಸ್ಥಿತಿ ಬರ್ಬೋದು. ಈ ನಂಬರಾ ಕೊಡ್ತೀನಿ, ಬಟ್ ಪ್ಲೀಸ್ ಯಾರಿಗೂ ಬೇರೆ ಫ್ರೆಂಡ್ಸ್ಗೆಲ್ಲ ಕೊಡಬೇಡ ಆಯಿತಾ? ಆಮೇಲೆ ಅವ್ರದ್ದು ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ತಗೋತೀಯಾ? ಕಾಫಿ, ಟೀ, ಕ್ಯಾಪುಚಿನೋ, ಕೂಲ್ ಡ್ರಿಂಕ್ಸ್, ಜ್ಯೂಸ್ ಆಗ್ಬೋದಾ? ಓಕೆ, ಯಾವುದು? ಚಿಕ್ಕು, ಲೆಮನ್, ಮ್ಯಾಂಗೋ, ಗ್ರೇಪ್ಸ್. ಮ್ಯಾಂಗೋನಾ? ಓಕೆ. ಎಕ್ಸ್ಕ್ಯೂಸ್ ಮೀ, ಒಂದು ಮ್ಯಾಂಗೋ ಜ್ಯೂಸ್ ಕೋಲ್ಡ್ ಇರಲಿ, ಆಮೇಲೆ ಒಂದು ಗ್ರೀನ್ ಟೀ. ಬೇಗ ತನ್ನಿ. ಇಲ್ಲ, ನಾನು ಇದು ಶುಗರ್ ಐಟಮ್ಸ್ ಎಲ್ಲ ಕುಡಿಯಲ್ಲ. ಜ್ಯೂಸಿಗೆ ಅಂದರೆ ಸಕ್ಕರೆ ಹಾಕ್ತಾರಲ್ವಾ, ನಾನಂದರೆ ಜಂಕ್ ಫುಡ್ ಆ್ಯಂಡ್ ಶುಗರ್ ಕಂಪ್ಲೀಟ್ ಅವಾಯ್ಡ್ ಮಾಡ್ತೀನಿ. ಫಿಗರ್ ಹಾಳಾಗುತ್ತಲ್ವಾ. ನನಗೊಂದು ಇನ್ನೊಂದು 2 to 3 minutes ಅಷ್ಟೇ ಅವೈಲೇಬಲ್. ಹಾಂ, ನಮಗೊಂದು ಅಪಾಯಿಂಟ್ಮೆಂಟ್ ಇದೆ ಪಾರ್ಲರ್ದು. ಏಕಿಲ್ಲ, ನಾವು ಹೋಗಲ್ಲ, ಅವರೇ ಬರ್ತಾರೆ. ನನಗಂದರೆ ಸಂಜೆ ಒಂದು 5 ಸ್ಟಾರ್ ಹೋಟೆಲಲ್ಲಿ ಮೀಟಿಂಗ್ ಇದೆ. ಸೊ ಹೇರ್ ಸ್ಪಾ ಮತ್ತು ಫೇಶಿಯಲ್ ಮಾಡ್ಸೋಕ್ಕೆ ಬರ್ತಾರೆ ಅವರೇ. ಹಾಂ, ನಾವಿಲ್ಲಿ ಏನಕ್ಕೂ ಹೊರಗೆ ಹೋಗ್ಬೇಕಂತಿಲ್ಲ. ನಮ್ಮದು ವಿಲ್ಲಾದಲ್ಲೇ ಎಲ್ಲನೂ ಇದೆ. ಈವನ್ ಜಿಮ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ರೆಸ್ಟೋರೆಂಟ್ ಕೂಡ. ನಮಗೆ ನಾರ್ತ್, ಸೌತ್, ಚೈನೀಸ್ ಯಾವ ಥರ ಬೇಕು ಫುಡ್ ಆ ಥರ ನಾವು ಏನು ಬೇಕು ಹೇಳಿದ್ರೆ ಆಯಿತು, ಅವರೆಲ್ಲ ಮಾಡಿಕೊಡ್ತಾರೆ. ಅದು ಸರಿ, ನೀನೇನು ಇಷ್ಟು ದೂರ? ಮದುವೆನಾ? ಓಕೆ, ಕಂಗ್ರ್ಯಾಚುಲೇಷನ್ಸ್. ಓಹೋ, ಹಾಂ, ಅಲ್ಲಿಡು ಕಾರ್ಡ್, ಮತ್ತೆ ನೋಡ್ತೀನಿ ನಾನು. ಏನು ಕೆಲಸದಲ್ಲಿದ್ದಾರೆ? ಪ್ರೈವೇಟ್ ಕಂಪನಿ. ಓಕೆ, ಸ್ಯಾಲ್ರಿ 50,000? ಓ ಮೈ ಗಾಡ್. ಏನು ಮಾಡೋದು, ಎಲ್ರಿಗೂ ನಂತರ ಲಕ್ಕಿ ಇರಲ್ಲಲ್ವಾ. ಒಂದು ಕೆಲಸ ಮಾಡು, ನೀನು ನಿನ್ನ ಹಸ್ಬೆಂಡಿದ್ದು, ಐ ಮೀನ್ ಫಿಯಾನ್ಸಿದ್ದು ರೆಸ್ಯೂಮ್ ನಮಗೊಂದು ಮೇಲ್ ಮಾಡು. ನನ್ನ ಹಸ್ಬೆಂಡ್ ಹತ್ರ ಹೇಳ್ತೀನಿ. ನಮ್ಮ ಕಂಪನಿಯಲ್ಲೇ ಒಂದು ಪರ್ ಮಂತ್ 1 lakh ಸಾಕಲ್ವಾ? 1 lakh ಸ್ಯಾಲ್ರಿ ಇರುವಂತಹ ಜಾಬ್ ರೆಫರ್ ಮಾಡೋಕ್ಕೆ ಹೇಳ್ತೀನಿ. ನಿಂಗೆ ಬೇಕಾದರೆ ನೀನು ಕೂಡ ರೆಸ್ಯೂಮ್ ಸೆಂಡ್ ಮಾಡು ಆಯಿತಾ? ನನ್ನ ಫ್ರೆಂಡ್ ಅಲ್ವಾ, ಅಷ್ಟು ಮಾಡಿದ್ರೆ ಹೇಗೆ? ಹಾಂ, ಇಡಿಯಲ್ಲಿ. ತಗೊಳ್ಳೆ. ಏನದು? ಫ್ರೂಟ್ಸಾ? ಸ್ನ್ಯಾಕ್ಸ್? ಸಾರಿ ಆಯಿತಾ, ನಾವು ತಿನ್ನಲ್ಲ. ಅಂದರೆ ನಮಗೆಲ್ಲ ಇಂಪೋರ್ಟೆಡೇ ಬರೋದು. ನಮ್ಮನೆ ಕೆಲಸವರು ತಿನ್ನಲ್ಲ. ನೀನು ತಗೊಂಡೋಗು ವಾಪಸ್. ಲೋಕಲಲ್ಲೆಲ್ಲ ಅಂದರೆ ಇಂಜೆಕ್ಷನ್ ಹಂಗಿಗೆಲ್ಲ ಮಾಡಿರ್ತಾರಲ್ವಾ. ಸೊ ಬೇಡ ಹೇಳಿ, ನಮಗೆ ಫ್ರೆಶ್ ಫ್ರೂಟ್ಸ್ ಎಲ್ಲ ಬರುತ್ತೆ. ಸರಿ ಕಣೆ, ನನಗೆ ಟೈಮ್ ಆಯಿತು. ಹೇಗೆ ಹೋಗ್ತೀವಿ ವಾಪಸ್? ಆಟೋ ಬೇಡ, ನಾನು ನಮ್ಮ ಕಾರೇ ಕಳಿಸ್ತೀನಿ. ನಾನು ಹೇಳಿರ್ತೀನಿ ಡ್ರೈವರ್ ಹತ್ರ, ನೀನು ಹೋಗು ಆಯಿತಾ? ನೆಕ್ಸ್ಟ್ ಟೈಮ್ ಹತ್ರ ಬರುವಾಗ ನೆನಪು, ಕಾರಲ್ಲಿ ಬಾ. ನೈಸ್ ಟು ಮೀಟ್ ಯು. ಬಾಯ್.